ಉಡುಪಿ ಕಟ್ಟಪಾಡಿಯ ಶಿರ್ವದ ರಾಜ್ಯ ಹೆದ್ದಾರಿಯಲ್ಲಿ ಮೆಸ್ಕಾಂ ಸಿಬ್ಬಂದಿ ಟ್ರಾನ್ಸ್ಫಾರ್ಮರ್ ಅಳವಡಿಸ್ತಾ ಇದ್ದಂತಹ ಸಂದರ್ಭ ಕಾರನ್ನ ಮುಂದಕ್ಕೆ ಕೊಂಡು ಹೋಗದೆ ನಿಲ್ಲಿಸಿ ಅಂತ ಸೂಚನೆ ನೀಡಿದ್ರು ಚಾಲಕ ನೇರವಾಗಿ ಕಾರನ್ನ ಚಲಾಯಿಸಿದ್ರಿಂದ ಮೆಸ್ಕಾಂ ಸಿಬ್ಬಂದಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮವಾಗಿ ವಿದ್ಯುತ್ ಕಂಬ ತುಂಡಾಗಿ ಕಾರಿನ ಮೇಲೆ ಬಿದ್ದ ಘಟನೆ ಇಂದು ಬೆಳಗ್ಗೆ ಸಂಭವಿಸಿದೆ। ಶಿರ್ವಾ ನ್ಯಾರ್ಮಾ ಎಂಬಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನು 12 ಮಂದಿ ಮೆಸ್ಕಾಂ ಸಿಬ್ಬಂದಿ ದುರಸ್ತಿ ಪಡಿಸ್ತಾ ಇದ್ರು। ಈ ಸಂದರ್ಭ ಅವರು ಕೆಲಕಾಲ ರಸ್ತೆ ತಡೆ ಮಾಡಲಾಗಿತ್ತು। ಇದೇ ವೇಳೆ ಕಟ್ಟಪಾಡಿಯಿಂದ ಶಿರ್ವಾ ಕಡೆಗೆ ಸಾಗ್ತಾ ಇದ್ದ ರಿಡ್ಸ್ ಕಾರಿನ ಚಾಲಕ ನೇರವಾಗಿ ವಾಹನ ಚಲಾಯಿಸಿಕೊಂಡು ಬಂದು ಮೆಸ್ಕಾಂ ಸಿಬ್ಬಂದಿಗೆ ಡಿಕ್ಕಿ ಹೊಡೆಸಿದ್ದಾನೆ। ಇದರಿಂದ 3 ಸಿಬ್ಬಂದಿ ಗಾಯಗೊಂಡಿದ್ರು। ಈ ಸಂದರ್ಭ ವಿದ್ಯುತ್ ಕಂಬ ಕಾರಿನ ಮೇಲೆ ಬಿದ್ದು ಕಾರು ಜಖಂಗೊಂಡಿದೆ। ಗಾಯಗೊಂಡ ಸಿಬ್ಬಂದಿಯನ್ನ ಶಿರ್ವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದು ಚಿಕಿತ್ಸೆ ನೀಡಲಾಗಿದೆ। ಆರೋಪಿ ಕಾರು ಚಾಲಕನ ವಿರುದ್ಧ ಪ್ರಕರಣ ದಾಖಲಾಗಿದೆ। ಘಟನೆಯಿಂದ ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ಉಂಟಾಗಿ ಶಾಲಾ ಮಕ್ಕಳು ಹಾಗೂ ಕೆಲಸಕ್ಕೆ ಹೋಗುವವರಿಗೆ ತೊಂದರೆ ಉಂಟಾಯಿತು। ಸ್ಥಳೀಯರಾದ ಕರಿಯಪ್ಪ ಶೆಣೈ, ಶ್ರೀನಿವಾಸ್ ಹಾಗೂ ಪ್ರೇಮನಾಥ್ ಶೆಟ್ಟಿ ರಸ್ತೆ ಸಂಚಾರ ಸುಗಮಗೊಳಿಸಲು ಸಹಕರಿಸಿದ್ದಾರೆ। Untar.